ಮಂಗಳೂರು ಎಂ ಫ್ರೆಂಡ್ಸ್ ವತಿಯಿಂದ ಪುತ್ತೂರು ದರ್ಬೆಯಲ್ಲಿರುವ ಆನಂದಾಶ್ರಮದಲ್ಲಿ ಈದ್ ಮಿಲಾನ್ 2019 ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಕುಮ್ರಾ ಕರ್ನಾಟಕ ಇಸ್ಲಾಮಿಕ್ ಸೆಂಟರ್ ಪ್ರೊಫೆಸರ್ ಅನೀಸ್ ಕೌಸರಿ ಅವರು ಈದ್ ಸಂದೇಶ ನೀಡಿ ಮಾತನಾಡಿ, ಈದ್ ಉಲ್ ಫಿತ್ರ್ ಹಬ್ಬದ ದಿನ ಬಡವರ ಮನೆಗೆ ಅಕ್ಕಿಯನ್ನು ತಲುಪಿಸುವುದು ಕಡ್ಡಾಯ ಕ್ರಮವಾಗಿದೆ. ತಂದೆ ತಾಯಿಯನ್ನು ಗೌರವಿಸುವ ಕೆಲಸ ಮಾಡಬೇಕು, ಅವರ ಜೊತೆ ಕೃತಜ್ಞತೆ ಭಾವದಿಂದ ವರ್ತಿಸಬೇಕು ಎಂದು ಇಸ್ಲಾಂ ಕಲಿಸುತ್ತದೆ ಎಂದು ಹೇಳಿದರು. ಮಾನವೀಯತೆ ಎನ್ನುವಂತಹ ವಿಚಾರದಲ್ಲಿ ಮಾನವೀಯತೆ ಬೇಡ, ನೀನು ಅಕ್ರಮವನ್ನೆಸಗು, ನೀನು ಕ್ರೂರತೆಯನ್ನು ಮಾಡು, ನೀನು ಕೊಲ್ಲು, ನೀನು ರಕ್ತ ಚೆಲ್ಲು ಅಂತೇಳಿ ಯಾವ ಧರ್ಮವೂ ಕೂಡ ಈ ಜಗತ್ತಿನಲ್ಲಿ ಕಲಿಸಿಕೊಟ್ಟಿಲ್ಲ. ಎಲ್ಲ ಧರ್ಮವೂ ಕೂಡ ಕರುಣೆಯನ್ನು ಬೋಧಿಸಿದೆ, ಸಮಾನತೆಯನ್ನು ಬೋಧಿಸಿದೆ, ಪರಸ್ಪರ ಸೌಹಾರ್ದತೆಯನ್ನು ಬೋಧಿಸಿದೆ. ಆನಂದಾಶ್ರಮದ ಅಧ್ಯಕ್ಷರಾದ ಡಾಕ್ಟರ್ ಗೌರಿ ಪೈ ಮಾತನಾಡಿ, ಯಂ ಫ್ರೆಂಡ್ಸ್ನಿಂದ ದಯೆ ತೋರಿಸುವ ಕಾರ್ಯಗಳು ನಡೆಯುತ್ತಿದೆ. ನಿರಂತರವಾಗಿ ಬಡವರ ಮೇಲೆ ಕರುಣೆ ತೋರುವ ಅವರ ಕಾರ್ಯ ಶ್ಲಾಘನೀಯವಾಗಿದೆ. ಮುಂದಿನ ದಿನಗಳಲ್ಲಿ ಇದೇ ರೀತಿಯ ಕಾರ್ಯಗಳು ನಡೆಯಲಿ ಎಂದು ಶುಭ ಹಾರೈಸಿದರು. ದೊಡ್ಡ ವಿಷಯ ಅಲ್ಲ, ಮನೆಯಲ್ಲಿ ನೀವು ನಿಮ್ಮ ಅಜ್ಜಿಯಂದಿರೆಲ್ಲ ನೋಡಿಕೊಳ್ಳಬೇಕು, ಹಾಗೆ ನಾವು ನೋಡ್ಕೊಳ್ತಾ ಇದ್ದೇವೆ. ಇಲ್ಲಿ ನಮ್ಮ ಆಶ್ರಯಕ್ಕೆ ಬಂದವರು ಮತ್ತೆ ಇನ್ನು ಇಲ್ಲೇ ವ್ಯವಸ್ಥೆಯಲ್ಲಿ ಹೇಳಿದ್ರು ಹೋದ್ರೆ ಉಂಟು ಬೇಡ. ಯಂ ಫ್ರೆಂಡ್ಸ್ ಅಧ್ಯಕ್ಷರಾದ ಮೊಹಮ್ಮದ್ ಹನೀಫ್ ಹಾಜಿ ಕೊಳ್ತಮಜಲು ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ರು. ಇದೇ ಸಂದರ್ಭ ಆನಂದಾಶ್ರಮಕ್ಕೆ ಧನ ಸಹಾಯ ವಿತರಿಸಲಾಯಿತು. ಆನಂದಾಶ್ರಮದ ಅಧ್ಯಕ್ಷರು ಪುತ್ತೂರಿನ ಪ್ರಸಿದ್ಧ ಹಿರಿಯ ವೈದ್ಯರಾದ ಡಾಕ್ಟರ್ ಗೌರಿ ಪೈ ಅವರನ್ನು ಸನ್ಮಾನಿಸಲಾಯಿತು. ನಂತರ ಆಶ್ರಮವಾಸಿಗಳ ಜೊತೆ ಮಧ್ಯಾಹ್ನದ ಸಹಭೋಜನ ನಡೆಸಲಾಯಿತು. ಸ್ವತಃ ಯಂ ಫ್ರೆಂಡ್ಸ್ ಸದಸ್ಯರೇ ಊಟ ಬಡಿಸಿದ್ರು. ಯಂ ಫ್ರೆಂಡ್ಸ್ ಕೋಶಾಧಿಕಾರಿ ಅಬೂಬಕರ್ ನೋಟರಿ, ಆನಂದಾಶ್ರಮ ಸೇವಾ ಟ್ರಸ್ಟ್ ನಿರ್ದೇಶಕರಾದ ವಸಂತಕುಮಾರ್ ರೈ, ಸದಾಶಿವ ಪೈ, ಶಾಂತರಾಮರಾವ್, ವೇಣುಗೋಪಾಲ ಶೆಣೈ, ಯಂ ಫ್ರೆಂಡ್ಸ್ ಕಾರ್ಯದರ್ಶಿ ರಶೀದ್ ವಿಟ್ಲ, ಟ್ರಸ್ಟಿಗಳಾದ ಸಾದಿಕ್ ಕೆಪಿ ಪುತ್ತೂರು, ಪುತ್ತಕ ಉಪ್ಪನಂಗಡಿ, ಹನೀಫ್ ಕುದುಪದವು, ಕಲಂದರ್ ಪರ್ತಿಪಾಡಿ, ಹ್ಯಾರಿಸ್ ಕಾನತಡ್ಕ, ಅಡ್ವೊಕೇಟ್ ಶಾಕಿರ್ ಪುತ್ತೂರು, ಪುತ್ತೂರು ಕೌನ್ಸಿಲರ್ ಮೊಹಮ್ಮದ್ ರಿಯಾಜ್, ಆರಿಫ್ ಬೆಳ್ಳಾರೆ, ಆಶಿಕ್ ಕುಕ್ಕಾಜೆ, ಇಸ್ಮಾಯಿಲ್ ಕೊಲ್ಪೆ, ರಫೀಕ್ ನೆಟ್ಲಾ ಉಪಸ್ಥಿತರಿದ್ದರು. ಅನೀಶ್ V4 News 24/7 ಪುತ್ತೂರು.